ದಕ್ಷಿಣ ಭಾರತದ ಕೇರಳದ ಅತಿ ದೊಡ್ಡ ಸಂಭ್ರಮ, ಅತಿ ದೊಡ್ಡ ಸಡಗರ, ಅತಿ ದೊಡ್ಡ ಹಬ್ಬ ಓಣಂ. ಮಲಯಾಳಿ ಪಂಚಾಂಗದ ಮೊದಲನೇ ತಿಂಗಳಾದ ಚಿಂಗಂ ತಿಂಗಳಿನಲ್ಲಿ ಪುರಾಣ ಪ್ರಸಿದ್ಧ ಸಾಮ್ರಾಟ ಮಹಾಬಲಿ ಮನೆಗೆ ಹಿಂತಿರುಗುವ ಕುರುಹುವಾಗಿ ಆಚರಿಸಲ್ಪಡುವ ಹಬ್ಬ ಓಣಂ. ಯಾವುದೇ ಜಾತಿ ಭೇದ ಭಾವ ಇಲ್ಲದೆ, ಹಿಂದೂ ಕ್ರೈಸ್ತ ಮುಸಲ್ಮಾನ ಎನ್ನದೆ ಪ್ರತಿಯೊಬ್ಬರ ಜೊತೆಯಾಗಿ ಕೇರಳಿಗರಾಗಿ ಆಚರಿಸುವಂಥ ಹಬ್ಬವೇ ಓಣಂ. 10 ದಿನಗಳ ಈ ಸಂಭ್ರಮದಲ್ಲಿ ನಮ್ಮೆಲ್ಲರ ಕಣ್ಸೆಳೆಯುವಂಥದ್ದು ಅಂದರೆ ಅದುವೇ ಪೂಕಲಂ. ಪೂಕಲಂನ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲ ದಿನವಾದ ಅತ್ತಂನಿಂದ ಹಿಡಿದು 10ನೇ ದಿನ ಅಂದರೆ ತಿರುವೋಣಂವರೆಗೆ ಹೂವಿನ ರಂಗೋಲಿ ಅಂದರೆ ಪೂಕಲಂನೊಂದಿಗೆ ಮಹಾಬಲಿಯನ್ನು ಸ್ವಾಗತಿಸುವ ಪ್ರತೀಕವೇ ಪೂಕಲಂ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪೂಕಲಂ ಹೇಗಿರುತ್ತೆ, ಓಣಂ ವಿಶೇಷ ಹೇಗಿರುತ್ತೆ, ಓಣಂ ಸದ್ಯ ಹೇಗಿರುತ್ತೆ, ಇದನ್ನೆಲ್ಲ ನಮಗೆ ವೀಣಾ ವಿಜಯ್ ಅವರು ತಿಳಿಸ್ಕೊಡ್ತಾರೆ. ಸೊ ನೋಡೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಮೊಟ್ಟ ಮೊದಲಾಗಿ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಈ ಓಣಂ ಅಂದ್ರೆ ಹೆಚ್ಚಾಗಿ ನಾವು ಗಮನಿಸೋದು ಅಥವಾ ನಮ್ಗೆ ಗೊತ್ತಿರೋ ಪ್ರಕಾರ ಈ ಉಡುಗೆ ತೊಡುಗೆ. ಆದ್ರೆ ಓಣಂ ಅಂದ್ರೆ ನಿಜವಾಗ್ಲೂ ನಿಮ್ಮ ಹತ್ರದಲ್ಲಿ ಏನು? ಓಣಂ ಅಂದ್ರೆ ಮೇಯ್ನ್ ಆಗಿ ನಮ್ಗೆ ರಿಲಿಜಿಯನ್ ಇಲ್ಲ, ಯಾಕಂದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ 3 ರಿಲಿಜಿಯನ್ಸ ಒಟ್ಟಾಗಿ ಮಾಡುದ ಹಬ್ಬ ಅಂದ್ರೆ ಇಂಡಿಯಾದಲ್ಲಿ ಕೇರಳ ಮಾತ್ರ ಇರೋದು. ಹಾಗಾಗಿ ಓಣಂ ಹಬ್ಬ ಅಂದ್ರೆ ತುಂಬಾ ಫೇಮಸ್. ಅಂದ್ರೆ ಒಟ್ಟಾಗಿ ಬರೀ ಕೇರಳಿಗರಾಗಿ ಆಚರಿಸುವ ಹಬ್ಬ ಇದು. ಇದರ ಹಿಂದಿರುವ ಕಥೆ ಏನು? ಓಣಂ ಕತೆ ಮಹಾಬಲಿ ಚಕ್ರವರ್ತಿ ಪಾತಾಳಕ್ಕೆ ಕೆಳಗೆ 3 ಅಡಿ ಮಣ್ಣು ಕೇಳ್ತಾರಲ್ಲ, ಹಾಗೆ ವಾಮನ ರೂಪ ಆಗಿ ಬರ್ತದೆ, ವಿಷ್ಣು ಅವತಾರ ಆಗಿ. ಆಗ ಮಹಾಬಲಿಗೆ ಈ 3 ಅಡಿ ಹಾಕಿದ್ರೆ ಅಂದ್ರೆ ಆಕಾಶ ಭೂಮಿ ಮತ್ತೆ ಜಾಗ ಇಲ್ಲಲ್ಲ, ಮತ್ತೆ 3ನೇ ಗೆಜ್ಜೆ ಪಾತಾಳಕ್ಕೆ ಇದು ಮಾಡಿದ್ದು. ಆಗ ಅವರು ಕೇಳ್ತಾರೆ, ನಮಗೆ ಇನ್ನು ಪಾತಾಳಕ್ಕೆ ಕೆಳಗೆ ಮಾಡಿದ್ರೆ ನಮಗೆ ವರ್ಷಕ್ಕೆ 1 ಸಲ ಕೇರಳ ಪ್ರಜೆಗಳನ್ನು ನೋಡ್ಲಿಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ. ಅದರಲ್ಲಿ 10 ದಿವಸ ಓಣಂ ಸೆಲೆಬ್ರೇಷನ್ ಮಾಡ್ತಾರೆ. 10 ಅಲ್ಲ 13 ದಿವಸ ಲೆಕ್ಕಕ್ಕೆ ಮಾಡ್ತಾರೆ. ಲಾಸ್ಟ್ 3 ಡೇಸ್ ಜೋರಾಗಿ ಮಾಡ್ತಾರೆ. ಅದರಲ್ಲಿ ಮಹಾಬಲಿ ತಿರುವೋಣಂ ದಿವಸ ಬೆಳಿಗ್ಗೆ ಎಲ್ಲರ ಮನೆಯಲ್ಲಿ ಅಂದರೆ ಮಹಾಬಲಿ ಬರುವುದಕ್ಕೆ ಮೊದಲೇ ನಾವು ಅಂಗಣ ಎಲ್ಲ ಸೆಗಣಿಯಲ್ಲಿ ತೊಳೆದು ಹೂ ಹಾಕಿ ಮಹಾಬಲಿಯನ್ನು ನಾವು ವೆಲ್ಕಮ್ ಮಾಡೋದು. ಅದೊಂದು ವಿಶ್ವಾಸ, ಮಹಾಬಲಿ ಬರ್ತದೆ ಅಂತ. ಬರ್ತಾರೆ. ಹೌದೌದು. ಇದೇ ಕಥೆನ ನಾವು ದೀಪಾವಳಿ ಟೈಮಲ್ಲೂ ನಮ್ಮಲ್ಲಿ ಕಾಣ್ತೀವಿ. ಹೌದೌದೌದು. ಹೇಳಿದ್ರೆ ಈಗ ಹೂ ಹಾಕಿ ಅಲಂಕಾರ ಮಾಡಿ ಕರಿತೀರಾ, ಅದನ್ನೇ ಪೂಕಲಂ ಅಂತ. ಅದೇ ಪೂಕಲಂ. ಪೂಕಲಂ ಮಾಡ್ಬೇಕಾದ್ರೆ ಏನಾದ್ರು ಪದ್ಧತಿ ಇದೆಯಾ ಅಥವಾ ನಾವು ಸಾಮಾನ್ಯವಾಗಿ ರಂಗೋಲಿನ ಹಾಕ್ತೀವಿ? ಆಕ್ಚುಲಿ ಪೂಕಲಂ ಹಾಕುವಾಗ ಸ್ಟಾರ್ಟ್ ಅಲ್ಲಿ ಅಂಗಣ ಸೆಗಣಿಯಲ್ಲಿ ತೊಳೆದು ಫಸ್ಟ್ ತುಳಸಿ ಹಾಕಬೇಕು. ತುಳಸಿ ಹಾಕಿದ ಮೇಲೆ ದೀಪ ಇಡಬೇಕು. ದೀಪ ಇಟ್ಟ ಮೇಲೆ ಒಂದೊಂದು ಹೂವನ್ನ ಹಾಕಿ, ಈಗ ಎಲ್ಲ ಮಾರ್ಕೆಟ್ ಅಲ್ಲಿ ತುಂಬಾ ವೆರೈಟಿ ಹೂಗಳು ಸಿಗ್ತದೆ. ಮೊದಲಾದ್ರೆ ನಮ್ಮ ಅಂಗಣದಲ್ಲಿ ಏನೇನೋ ಹೂ ಉಂಟ ಆ ಹೂವೆಲ್ಲ ಹಾಕಿ ರಂಗೋಲಿ ಮಾಡುದು. ಈಗೆಲ್ಲ ಹಣ ಕೊಟ್ಟು ಕಾಂಪಿಟೇಷನ್ ಮಾಡುದಲ್ಲ. ಹೌದು, ಹೆಚ್ಚಾಗಿ ನಮ್ಗೆ ಪೂಕಲಂ ಅಂತ ಹೇಳಿದ ಕೂಡಲೇ ತಲೆಗೆ ಬರುವಂತದ್ದೇ ಈ ಕಾಂಪಿಟೇಷನ್. ಪೂಕಲಂನ ಕಾಂಪಿಟೇಷನ್ಸ್ ಹೆಚ್ಚಾಗಿ ಕಾಣಬಹುದು. ಹೌದು. ಸೊ ಮೊಟ್ಟ ಮೊದಲಾಗಿ ತುಳಸಿ ಹಾಕಿ ದೀಪ ಇಟ್ಟು ಶುರು ಮಾಡುದು. ಮತ್ತೆ ಒಂದು ಪದ್ಧತಿ ಅಂದ್ರೆ ತ್ರಿಶೂರ್ ಸೈಡ್ ಅಲ್ಲಿ ಎಲ್ಲ ಪುಲಿಕಳಿ ಅಂತ, ಇಲ್ಲಿ ನವರಾತ್ರಿ ಟೈಮ್ ಅಲ್ಲಿ ಪುಲಿಕಳಿ, ಅಲ್ಲಿ ತ್ರಿಶೂರದೊಂದು ಫೇಮಸ್ ಅಂದ್ರೆ ಓಣಂಗೆ ಪುಲಿಕಳಿ, ಪುಲಿದು ಆಟ ಇರ್ತದೆ. ಅದಂದ್ರೆ ನಮ್ಮದು ಸ್ಟೇಟ್ ಅಲ್ಲಿ ಇಲ್ಲ, ತ್ರಿಶೂರ್ ಗುರುವಾಯೂರ್ ಕ್ಷೇತ್ರ ಉಂಟಲ್ಲ ಆ ಸೈಡ್ ಅಲ್ಲಿ ಎಲ್ಲ ಜೋರಾಗಿ ಪುಲಿದು ವೇಷ ಬರ್ತದೆ. ಹುಲಿಕಳಿ, ಹುಲಿ ವೇಷ ಅಲ್ಲಿ ಪುಲಿ ಅಂತ ಹೇಳುದು. ಅದು ಮಲಯಾಳಂ ಅಲ್ಲಿ ಪುಲಿ ಅಂತ ಹೇಳಿ.
ನಾವೀಗ ಪೂಕಲಂ ಅಂತ ನೀವೇನು ಹೇಳಿದ್ರು, ಒಂದೆಡೆಯಲ್ಲಿ ಚಿಕ್ಕದಾಗಿ ಹಾಕ್ತಾರೆ, ಒಂದ್ ಕಡೆಯಲ್ಲಿ ದೊಡ್ಡದಾಗಿ ಹಾಕ್ತಾರೆ. ಇದ್ರಲ್ಲಿ ವ್ಯತ್ಯಾಸದಲ್ಲಿ ಏನಾದ್ರೂ ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ ಅಂತ? ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿಲ್ಲ. ಈಗ ಮಕ್ಕಳು ಅಂದ್ರೆ ಎಲ್ಲ ಕಾಲೇಜಲ್ಲಿ ಸಹ, ಮಂಗಳೂರಲ್ಲಿಯೇ ತುಂಬಾ ಕಾಲೇಜ್ ಇದೆ. ಈಗ ಕಾಂಪಿಟೇಷನ್ ಅಂದ್ರೆ ಎಲ್ಲಿ ನೋಡಿದ್ರು ಸಹ ಕೇರಳ ಸಾರಿ, ಚಂಡಮೇಳಂ, ಹುಲಿವೇಷ ಎಲ್ಲ ಹಾಕೊಂಡೇ ಜೋರಾಗಿ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ. ಅಂದ್ರೆ ನಮ್ಗೆಲ್ಲ ಈಗ ಕೇರಳಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಕೇರಳಕ್ಕೆ ಹೋಗದ ಕಾರಣ ನಾವು ಇಲ್ಲಿ ನಮ್ದು ಸ್ವಲ್ಪ ಸಮಾಜಗಳೆಲ್ಲ ಇದೆ, ನಾವು ಇಲ್ಲಿ ಮಲಯಾಳೀಸ್ ಅವರೆಲ್ಲ ಸೇರಿ ಒಟ್ಟಾಗಿ ಓಣಂ ಆಚರಿಸ್ತೇವೆ. ಹಾಗಾದ್ರೆ ಈ ಪೂಕಲಮಲ್ಲಿ ದೊಡ್ಡದು ಚಿಕ್ಕದು ಅಂತ ಏನಿಲ್ಲ, ಯಾವ ಸೈಜ್ ಬೇಕಾದ್ರೂ ಹಾಕಬಹುದು. ಓಕೆ, ಅದು ನಮ್ಮ ಇಷ್ಟ. ಎಷ್ಟು ಹೂ ಇದೆ ಅಷ್ಟು ಹಾಕಬಹುದು. ಫೈನ್ ಮೇಡಮ್. ಅಂದ್ರೆ ಈಗ ಹೂಕಳಂ ಹಾಕಿ ದೀಪಲ್ಲ ಹಾಕಿ ನಾವು ಡ್ಯಾನ್ಸ್ ಮಾಡ್ತೇವಲ್ಲ, ಅದು ಬರೀ ಒಂದು ಡ್ಯಾನ್ಸ್ ಅಲ್ಲ, ಅದಕ್ಕೆ ಒಂದು ಸ್ಟೋರಿ ಕೂಡ ಇದೆ. ಯಾಕಂದ್ರೆ ಒಳ್ಳೆ ಗಂಡನನ್ನು ಸಿಕ್ಕಲಿಕ್ಕೆ ಹುಡುಗಿಯವರು, ನಿಮ್ಮಂತ ಹುಡುಗಿಯವರು ವ್ರತ ಮಾಡಿಕೊಂಡು ತಿರುವಾದರ ವ್ರತ ತೆಗೆದುಕೊಂಡು ತಲೆಗೆ 10 ಬಗೆ ಹೂವೆಲ್ಲ ಇಟ್ಕೊಂಡು ನನಗೆ ಒಳ್ಳೆ ಗಂಡ ಸಿಕ್ಕಲಿಯಪ್ಪ ಅಂತ ದೇವರ ಹತ್ರ ಬೇಡಿಕೊಂಡು ಎಷ್ಟೋ ದಿವಸ ವ್ರತ ಮಾಡಿಕೊಂಡು ತಿರುವಾದ್ರೆ ಡ್ಯಾನ್ಸ್ ಮಾಡುದು. ಅದು ಅದೇ ಕಲೆಯನ್ನು ನಾವು ಸಹ ಫಾಲೋ ಮಾಡಿಕೊಂಡು ಹೋಗ್ತೇವೆ. ಈಗ ಅದೇ ತರ ಕೊಂಡೋಗ್ಲಿಕ್ಕೆ ಆಗುದಿಲ್ಲ, ಅದೊಂದು ದಿವಸ ಬರ್ತದೆ. ಆದ್ರೆ ಈ ಟೈಮಲ್ಲಿ ಎಲ್ಲ ಲೇಡೀಸ್ ಸಂಘದಲ್ಲಿ ಎಲ್ಲವರಿಗೆ 101,000 ಎಲ್ಲ ಲೇಡೀಸ್ ಎಲ್ಲ ಇದು ಮಾಡಿ ತಿರುವಾದ್ರೆ ಮಾಡ್ತೇವೆ. ಆದ ಕಾರಣ ಪೂಕಲಂನ ಸುತ್ತ ನೀವು ಕುಣಿತ ಕೊಡ್ತೀರಾ? ಹೌದೌದು. നായകനെ നിന്നടയിൽ വന്നി എളിയവളുടെ
നേരുന്നോരിനിയ നാടിതാ പാടാ കുട്ടനാടിൻ നീളം കേരളിതകളാടും ഒരു ഹരിത ചാരുതീരം പുഴയോരം കളമേളം കവിത പാടും തീരം കണ്ണോടു കരിയുടും മണ്ണുതിരും മണമോ പെണ്ണിനു വിയർപ്പാലേ മധുമണമോ ഞാൻ ചോല പച്ചവള പൊന്നും തെളിക്കൊലുസ പെണ്ണുകൾ കളമാറ്റും കളമൊഴിയാ കൊച്ചികൾ പകൽ നീളെ കിനാ കാണും ഒത്തിടും അനുരാഗ കരൾ പോലെ മണ്ണിനും ഇവൾ പോലെ മനം തുടിക്കും പാടാ കുട്ടനാടിൻ നീ. ಮೇಡಮ್, ಈಗ ಓಣಂ ಹಬ್ಬದ ದಿನ ನೃತ್ಯ ಯಾವ ರೀತಿ ಇರುತ್ತೆ ಅಂತ ನಾವು ನೋಡಿದ್ವಿ. ಈ ನೃತ್ಯ ಬಿಟ್ಟು ಓಣಂ ಹಬ್ಬಕ್ಕೆ ಸ್ಪೆಸಿಫಿಕ್ ಆಗಿ ಬೇರೆ ಏನಾದ್ರು ಮಾಡ್ತೀರಾ? ಮೇನ್ ಆಗಿ ಓಣಪಾಟ್ ಅಂದ್ರೆ ಓಣಂದು ಬಗ್ಗೆ ತುಂಬಾ ಹಾಡುಗಳಿದೆ. ಅದನ್ನು ಮಾಡಿಕೊಂಡು ಓಣಪಾಟ್ ಅಂದ್ರೆ ಮೇನ್ ಅದರಲ್ಲಿ ಮುಖ್ಯವಾಗಿರೋದು. ಓಣಪಾಟ್ ಒಬ್ಬೊಬ್ಬರು ಹೇಳ್ತಾರೆ, ಈಗ ಚೈನ್ ಸಾಂಗ್ ಆಗಿ ಹೇಳ್ತಾರೆ, ಕುಣಿತಾರೆ, ಎಲ್ಲ ಮಾಡ್ತಾರೆ. ಓಣಪಾಟ್ ಅಂದ್ರೆ ಮೇನ್ ಇದಕ್ಕೆ. ಓಣಂ ಆಟಕ್ಕೆ ಒಟ್ಟಿಗೆನೆ ಈ ಓಣಪಾಟ್ ಅಂದ್ರೆ ಅದು ಸಹ ಒಂದು ಮೇನ್. ಸೊ ಓಣಂ ಪಾಟ್ ಬಂದು ನೃತ್ಯಕ್ಕಿಂತಲೂ ಮೇನ್ ಆಗುತ್ತೆ. ಹೌದೌದೌದು. ಓಕೆ, ಸೊ ಅದು ಸ್ಪೆಸಿಫಿಕ್ ಆಗಿ ಓಣಂಗಂತಲೇ ಮಾಡಿರುವಂತ ಹಾಡು. ಹೌದೌದು. ಓಣಪಾಟ್ ಅಂತ ಅದಕ್ಕೆ ಹೇಳುದೇ ಓಣಪಾಟ್ ಅಂತ. ഓണം പാട്ട്. തിരുവോണപ്പുലരിതൻ തിരുമുൽ കാഴ്ച വാങ്ങാൻ തിരുമുറ്റമണിഞ്ഞൊരുങ്ങി തിരുമേനി എഴുന്നള്ളും സമയമായി ഹൃദയങ്ങൾ അണിഞ്ഞൊരുങ്ങി ഒരുങ്ങി ഹൃദയങ്ങൾ അണിഞ്ഞൊരുങ്ങി തിരുവോണപ്പുലരിതൻ തിരുമുൽ കാഴ്ച വാങ്ങാൻ തിരുമുറ്റമണിഞ്ഞൊരുങ്ങി. മാവേലി നാടുവാണിടും കാലം മനുഷ്യരെല്ലാരും ഒന്നുപോലെ ആമോദത്തോടെ വസിക്കും കാലം ആപത്തെങ്ങാർക്കും ഒട്ടില്ല താനും കള്ളവുമില്ല ചതിയുമില്ല എള്ളോളമില്ല പൊളി വചനം കള്ളം പറയും ചെറുനാഴിയും കള്ളത്തരങ്ങൾ മറ്റൊന്നുമില്ല ഒന്നുമില്ല മാവേലി നാടുവാണിടും കാലം മനുഷ്യരെല്ലാരും ഒന്നുപോലെ മനുഷ്യരെല്ലാരും ഒന്നുപോലെ മനുഷ്യരെല്ലാരും ഒന്നുപോലെ. തിരുവോണപ്പുലരിതൻ തിരുമുല്ല കാഴ്ച വാങ്ങാൻ തിരുമുറ്റമണിഞ്ഞൊരുങ്ങി തിരുമേനി എഴുന്നള്ളും സമയമായി ഹൃദയങ്ങൾ അണിഞ്ഞൊരുങ്ങി ഒരുങ്ങി ഹൃദയങ്ങൾ അണിഞ്ഞൊരുങ്ങി തിരുവോണപ്പുലരിതൻ തിരുമുല്ല കാഴ്ച വാങ്ങാൻ തിരുമുറ്റമണിഞ്ഞൊരുങ്ങി തിരുമേനി എഴുന്നള്ളും സമയമായി ഹൃദയങ്ങൾ അണിഞ്ഞൊരുങ്ങി ഒരുങ്ങി ഹൃദയങ്ങൾ അണിഞ്ഞൊരുങ്ങി പൂവിളി പൂവിളി പൊന്നോണമായി നീ വരൂ പൊന്നോണത്തുമ്പി പൂവിളി പൂവിളി പൊന്നോണമായി നീ വരൂ പൊന്നോണത്തുമ്പി ഈ പൂവിളിയിൽ മോഹം പൊന്നിൻ മുത്തായി മാറ്റും പൂവയലിൽ നീ വരൂ ഭാഗം വാങ്ങാൻ പൂവിളി പൂവിളി പൊന്നോണമായി
നീ വരൂ പൊന്നോണ തുമ്പി പള്ളിവാള് ഭദ്രവട്ടകം കയ്യിലേന്തും തമ്പൂരട്ടി നല്ലച്ഛന് തിരുമുമ്പിൽ ചെന്നു കളി തുടങ്ങി അങ്ങനെ പള്ളിവാള് ഭദ്രവട്ടകം കയ്യിലേന്തും തമ്പൂരട്ടി നല്ലച്ഛന് തിരുമുമ്പിൽ ചെന്നു കളി തുടങ്ങി അങ്ങനെ ഇനി ഞാനും മറന്നിടാം നല്ലച്ഛനും മറന്നിടാം മറന്നിടുക സ്ത്രീധനം മുതലേ വേറെയുണ്ടേ അങ്ങനെ പള്ളിവാള് ഭദ്രവട്ടകം കയ്യിലേന്തും തമ്പൂരട്ടി നല്ലച്ഛന്റെ തിരുമുമ്പിൽ ചെന്നു കളി തുടങ്ങി അങ്ങനെ തിരുവാവളിരാവ് മനസ്സാകിലാവ് മലയാള ചുണ്ടിൽ മലരോണപ്പാട്ട് തിരുവാവണിരാവ് മനസ്സാകെ നിലാവ് മലയാള ചുണ്ടിൽ മലരോണപ്പാട്ട് മാവിൻ കൊമ്പേറുന്നൊരു പൂവാലിക്കുയിലേ മാവേലി തമ്പ്രാന്റെ വരവായ ചൊല്ല് തിരുവാവളിരാവ് മനസ്സാകെ നിലാവ് മലയാള ചുണ്ടിൽ മലരോണപ്പാട്ട് തിരുവാവളിരാവ് മനസ്സാകെ നിലാവ് മലയാള ചുണ്ടിൽ മലരോണപ്പാട്ട് പൂവേ പൊലി പൂവേ പൊലി പൂവേ 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 പൊലി പൂവേ 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 പൊലി പൂവേ പൊലി പൂവേ 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 പൊലി പൂവേ പൂവേ തേയ് 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 തിത്തേയ് തക തേയ് തേയ് ദോം ദിത്തിത്താരാ ദിത്തിത്തേയ് ദിത്തേയ് തക തേയ് തേയ് ദോം തേയ് 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 ദിത്തേയ് തക തേയ് തേയ് ദോം ദിത്തിത്താരാ ദിത്തിത്തേയ് ദിത്തേയ് തക തേയ് തേയ് ദോം കുട്ടനാടൻ പുഞ്ചയിലെ ദിത്തേയ് തക തേയ് തേയ് ദോം കൊച്ചു പെണ്ണെ കുയിലാണ് ദിത്തിത്താരാ തേയ് കൊട്ടു വേണം കുഴൽ വേണം കുരവ വേണം ഓ ദിത്തിത്താരാ ദിത്തിത്തേയ് ദിത്തേയ് തക തേയ് തേയ് ദോം ദിത്തിത്താരാ ദിത്തിത്തേയ് ദിത്തേയ് തക തേയ് തേയ് ദോം കുട്ടനാടൻ പുഞ്ചയിലെ കൊച്ചു പെണ്ണെ കുയിലാണ് കൊട്ടു വേണം കുഴൽ വേണം കുരവ വേണം ഓ ദിത്തിത്താരാ ദിത്തിത്തേയ് ദിത്തേയ് തക തേയ് തേയ് ദോം ദിത്തിത്താരാ ദിത്തിത്തേയ് ദിത്തേയ് തക തേയ് തേയ് ദോം വരവേക്കാൻ ആളു വേണം കൊടി തോരണങ്ങൾ വേണം വിജയശ്രീലാളിതരായി വരുന്നു ഞങ്ങൾ ഓ ദിത്തിത്താരാ ദിത്തിത്തേയ് ദിത്തേയ് തക തേയ് തേയ് ദോം ദിത്തിത്താരാ ദിത്തിത്തേയ് ദിത്തേയ് തക തേയ് തേയ് ദോം കറുത്ത ചിറകു വെച്ചൊരരയെണ്ണം കിളി പോലെ കൊതിച്ചു കൊതിച്ചു പായും കുതിര പോലെ ഓ ദിത്തിത്താരാ ദിത്തിത്തേയ് ദിത്തേയ് തക തേയ് തേയ് ദോം ദിത്തിത്താരാ ദിത്തിത്തേയ് ദിത്തേയ് തക തേയ് തേയ് ദോം കുട്ടനാടൻ പുഞ്ചയിലെ കൊച്ചു പെണ്ണെ കുയിലാളെ കൊട്ടു വേണം കുഴൽ വേണം കുരവ വേണം ഓ ദിത്തിത്താരാ ദിത്തിത്തേയ് ദിത്തേയ് തക തേയ് തേയ് ദോം ദിത്തിത്താരാ ദിത്തിത്തേയ് ദിത്തേയ് തക തേയ് തേയ് ദോം ദിത്തിത്താരാ ദിത്തിത്തേയ് ദിത്തേയ് തക തേയ് തേയ് ദോം ദിത്തിത്താരാ ദിത്തിത്തേയ് ദിത്തേയ് തക തേയ് ദോം ಹಬ್ಬ ಹರಿದಿನ ಅಂತ ಹೇಳಿದ ಕೂಡಲೇ ನಮ್ಮೆಲ್ರಿಗೂ ಮೊಟ್ಟ ಮೊದಲಾಗಿ ನೆನಪಾಗೋದಂದ್ರೆ ಊಟ. ಸೊ ಈ ಓಣಮಲ್ಲಿ ನೀವು ಊಟ ಹಾಕೋದಕ್ಕೆ ಸದ್ಯ ಅಂತೀರಾ ಅಲ್ವಾ? ಸೊ ಓಣಂ ಸದ್ಯ ಅಂದ್ರೆ ಏನದು? ಸದ್ಯ ಅಂದ್ರೆ ಬಾಳೆ ಎಲೆ ಅಂದ್ರೆ ನಾಳಿಗೆ ಬರೋದು ಎಂತ ಅದಕ್ಕೆ ಹೇಳುದು ಉದ್ದ ಎಲೆ ಉಂಟಲ್ಲ, ಕುಡೀರೆ ಎಲ್ಲ ಎಷ್ಟು ಜನ ಇರ್ತೀರಾ, ಒಂದು 3000 4000 ಜನ ಇದ್ರು ಸಹ ಎಲ್ಲರಿಗೆ ಕೊಡೀರೆ ಹಾಕಿಯೇ ಊಟ ಬಡಿಸೋದು. ಅದೇ ಹಾಕ್ಬೇಕಾಗುತ್ತೆ, ಅದು ರೂಲ್ಸ್. ಸದ್ಯದಲ್ಲಿ ಏನೆಲ್ಲ ಇರುತ್ತೆ? ಸದ್ಯದಲ್ಲಿ ಮೇನ್ ಫಸ್ಟ್ ಅಲ್ಲಿ ಉಪ್ಪು ಹಾಕ್ತೇವೆ, ಉಪ್ಪಾಕಿ ಉಪ್ಪಿನಕಾಯಿ, ಇಂಜಿ ಪುಳಿ ಅಂತ ಬಗೆ ಉಂಟು, ಎರಿಶೇರಿ ಉಂಟು, ಪಚ್ಚಡಿ ಉಂಟು. ಅಂದ್ರೆ ಹೋಗ್ತಾ ಹೋಗ್ತಾ ಒಂದೊಂದು ಸದ್ಯದಲ್ಲಿ 40, 42, 43 ಐಟಮ್ಸ್ ಎಲ್ಲ ಇರ್ತದೆ. ಇಷ್ಟೇ ಐಟಮ್ಸ್ ಇರ್ಬೇಕಂತ ಏನಾದ್ರು ಪದ್ಧತಿ ಅಂತ ಏನಿಲ್ಲ, ಆದ್ರೆ ನಮ್ಗೆ ಓಣಂ ವಿಶುಗೆ ಮಾತ್ರ ಅಲ್ಲ ಸದ್ಯ ಅಂತ,
ಎಲ್ಲ ಕಾಸ್ಟಿನವರು ಸಹ ನಾನ್ ವೆಜ್ ಮಾಡೋದಿಲ್ಲ. ನಮ್ಮ ಕಡೆ ಮಲಬಾರ್ ಸೈಡೆಲ್ಲ ಸ್ವಲ್ಪ ನಾನ್ ವೆಜ್ ಮಾಡ್ತಾರೆ, ಆದರೆ ಹೆಚ್ಚಿನವರು ಓಣಂಗೆ ಸದ್ಯವೇ ಮಾಡುದು. ಓಕೆ, ಸದ್ಯನೂ ಆಲ್ಮೋಸ್ಟ್ ಒಂದು 40-42 ಐಟಮ್ಸ್ ಇರುತ್ತೆ. ಅದು ಬೆಸ ಸಂಖ್ಯೆ ಸಮ ಸಂಖ್ಯೆ ಅಂತ ಏನಿಲ್ಲ. ಇಲ್ಲ ಇಲ್ಲ ಇಲ್ಲ, ಏನ್ ಬೇಕಾದ್ರೂ ಮಾಡಿ ಏನು ಬೇಕಾದ್ರೆ ಮಾಡ್ಕೊಳ್ಬೋದು. ಅಂದ್ರೆ ನಮ್ಗೆ ಇಲೆಯಲ್ಲಿ ಜಾಸ್ತಿ ಜಾಸ್ತಿ ಬಡಿಸ್ಲಿಕ್ಕೆ ಒಂದು ಆಸೆ ಆಗ್ತದಲ್ಲ, ಅದು ನೋಡುವಾಗ ಖುಷಿ ಆಗ್ತದೆ. ಹಾಗಾಗಿ ವೆರೈಟಿ ಡಿಶಸ್ ಮಾಡಿ ಬಡಿಸೋದು. ಫೈನ್ ಮಾಡಿ. പൊന്നോണം വരവായി പൊൻചിങ്ങ കതിർ ചൂടുവാൻ ഈ ചിങ്കാര തിരുവോണമായി. പൊന്നോണം വരവായി പൊൻചിങ്ങ കതിർ ചൂടുവാൻ ഈ ചിങ്കാര തിരുവോണമായി. ಹೊಟ್ಟೆ ಫುಲ್ ಅಂತೂ ಊಟ ಆಯಿತು, ಸೊ ಭರ್ಜರಿ ಭೋಜನ ಅಂತೂ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಏನಾದರೂ ಓಣಂ ಬಗ್ಗೆ ಹೇಳಕ್ಕಿದೆಯಾ ಇನ್ನು? ಅಂದರೆ ಓಣಂ ಬಗ್ಗೆ ಹೇಳಲಿಕ್ಕೆ ವರ್ಲ್ಡಲ್ಲಿದ್ದ ಎಲ್ಲ ಮಲಯಾಳಿಗಳು ಇದ್ದಾರಲ್ಲ, ಎಲ್ಲ ಮಲಯಾಳಿಸಿಗೆ, ಮತ್ತು ಕೇರಳದಲ್ಲಿ ಈಗ ನಾವು ಕೇರಳದಿಂದ ಇಲ್ಲಿ ಬಂದಿದ್ದೆ, ಕೇರಳದಲ್ಲಿದ್ದ ನಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಲ್ಲರಿಗೂ, ಎಸ್ಪೆಷಲಿ ಮ್ಯಾಂಗ್ಳೂರಲ್ಲಿದ್ದ ಮಲಯಾಳಿಗಳಿಗೆ ನಮ್ಮದು ಧನಲಕ್ಷ್ಮಿ ಸಂಘದ ಪರವಾಗಿ ನಾನು ಅವರಿಗೆ ಓಣಾಶಂಸೆಗಳು ಹೇಳ್ತೇನೆ. ಇದುವರೆಗೆ ನನಗೆ ಒಂದು ಅದ್ಭುತವಾದಂಥ ಊಟ ಕೊಟ್ರಿ, ಅದ್ರ ಜೊತೆಗೆ ಓಣಂ ಹಬ್ಬ ಅಂದರೆ ಏನಂತ ತಿಳಿಸ್ಕೊಟ್ರಿ. ನಮಗೆ ಓಣಂ ಅಂತ ಹೇಳಿದ ಕೂಡಲೇ ನಾನು ಆಗಲೇ ಹೇಳಿದ್ದೆ ನಿಮಗೆ, ನಮ್ಗೆ ಬರೀ ಎಟ್ಟೈರ್ ಮಾತ್ರ ಗೊತ್ತಿರುತ್ತೆ, ಬಟ್ ಅದರ ಹಿಂದಿರುವಕ್ಕಂಥ ಕತೆ ಆಗಿರ್ಬೋದು, ಪೂಕಲನ ವಿಶೇಷತೆ ಆಗಿರ್ಬೋದು, ಇದೆಲ್ಲ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್, ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಇಂದಿನ ಪೂಕಲಂನ ಈ ಕಾರ್ಯಕ್ರಮದಲ್ಲಿ ಓಣಂ ಹಬ್ಬವನ್ನು ಹೇಗೆ ಆಚರಿಸಲಾಗುತ್ತೆ, ಓಣಂ ಸದ್ಯ ಹೇಗಿರುತ್ತೆ, ಓಣಂ ನೃತ್ಯ ಹೇಗಿರುತ್ತೆ, ಓಣಂ ಪಾಠ ಹೇಗಿರುತ್ತೆ, ಇದನ್ನೆಲ್ಲ ನೋಡಿಕೊಂಡು ಕಣ್ತುಂಬಿಕೊಂಡ್ವಿ ಅಲ್ವಾ? ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಟಿವಿಯ ಪ್ರತಿಯೊಂದು ವೀಕ್ಷಕರಿಗೂ ಪೂಕಲಂನ ಈ ಕಾರ್ಯಕ್ರಮದಲ್ಲಿ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಪೂಕಲಂನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.